ಕಾಂಗ್ರೆಸ್ ಪಕ್ಷದ ಮಾಡೆಲ್ ಅನ್ನ ಮೋದಿ ಹಾಗೂ ಶಾ ಅವರು ಕಲಿಯಬೇಕು, ಹೊರತು ಗುಜರಾತ್ ಮಾಡೆಲ್ ಅನ್ನ ಅಲ್ಲ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಅವರು ಹೇಳಿದರು. ಅವರು ಬಂಟ್ವಾಳದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿದ್ರು. ನಾವು ಉಳ್ಳಾಲ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 5 ಮೆಡಿಕಲ್ ಕಾಲೇಜು ಮಾಡಿದ್ದೇವೆ. ಇದು ನಮ್ಮ ಮಾಡೆಲ್. ಇದನ್ನು ಬಿಜೆಪಿಯವರು ನೋಡಬೇಕಾಗಿದೆ. ರಾಷ್ಟ್ರಭಕ್ತಿ, ದೇಶಭಕ್ತಿ ವಿಚಾರದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ಗೆ ಬುದ್ಧಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿ ಭಾಷಣ ಮಾಡಿದ್ರು, ಕಣ್ಣಲ್ಲಿ ನೀರು ಹಾಕೊಂಡ್ರು. ಸಾವಿರಾರು ಕೋಟಿ ತಗೊಂಡು ಬಂದು ನಾನು ಅಭಿವೃದ್ಧಿ ಮಾಡಿದೆ ಅಂತ ಹೇಳಿ. ನಾನು ಬಂಟ್ವಾಳದವನೇ, ಅರ್ಲಾ ಗ್ರಾಮದವನು. ಅಲ್ಲಿ ರಸ್ತೆ ಇರಲಿಲ್ಲ, ನಾನು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಾನು MP ಆದ್ಮೇಲೆ, ನಾನು 50 ವರ್ಷ ಆದ್ಮೇಲೆ ಅಲ್ಲಿ ರಸ್ತೆ ಕೊಡುವ ಪರಿಸ್ಥಿತಿ ಬಂದಿದೆ. ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ, ನಮ್ಮ ಹತ್ರ ಇಷ್ಟು ಕೆಲಸ ಮಾಡಿದ್ರೆ ನೀವು ಜನ ಓಟ್ ಕೊಡ್ಲಿಲ್ಲ ಅಂತ ಅಂದ್ರು. ಆದ್ರೆ ನೀವೇ ಆರಿಸಿದಂತ ಲೋಕಸಭಾ ಸದಸ್ಯ ನಳಿನ್ ಕಟೀಲ್ ಭಾಷಣ ಮಾಡ್ತಾರೆ ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕರ್ತ ಉದ್ದೇಶಿಸಿ. ನೀವು ಜನಗಳ ಹತ್ರ ಹೋಗುವಾಗ ಮಂಜುನಾಥ್ ಭಂಡಾರಿ ಹೇಳ್ದಂಗೆ ಕರಾವಳಿ ಅದೆಲ್ಲ ಹೇಳಕ್ ಹೋಗ್ಬೇಡಿ, ನೀವೇನಿದ್ರು ಲವ್ ಜಿಹಾದ್ ಮಾತಾಡಿ ಅಂತ. ಅವ್ರೇನು ಸ್ಕೂಲು ಕಾಲೇಜ್ ಓದಿಲ್ಲ ನಳಿನ್ ಕಟೀಲು. ಎಲ್ಲೋ ಕಾಲೇಜ್ ಹತ್ರ ಯಾವುದೋ ಹುಡುಗಿ ನಾನು ಮಾತಾಡ್ಸಕ್ ಹೋಗಿರ್ತಾರೆ, ಕಪಾಳದ ಮೇಲೆ ಕೊಟ್ಟಿರ್ತಾಳೆ, ಅದಕ್ಕೆ ಲವ್ ಜಿಹಾದ್ ಅಂತ ಅವ್ರಿಗೆ ಜ್ಞಾಪಕ ಬಂದಿರುತ್ತೆ. ಅದ್ರ ಜೊತೆಗೆ ಅಲ್ಲಿ ಶಿವಮೊಗ್ಗದಲ್ಲಿ ಒಬ್ಳು ಭಯೋತ್ಪಾದಕಿ ಬಂದ್ಲು ಭೋಪಾಲಿಂದ, ಅವಳು ಪ್ರಜ್ಞಾ ಠಾಕೂರ್ ಅಂತ ಹೇಳಿ ಮಾಲೆಗಾಂವ್ ಬ್ಲಾಸ್ಟ್ ಕೇಸಲ್ಲಿ ಭಯೋತ್ಪಾದಕಿ ಅಂತ ಜೈಲಲ್ಲಿ ಇಟ್ಟಿದ್ರು ಅವಳನ್ನ 2 ವರ್ಷ. ಅವಳು ಇವತ್ತು ಲೋಕಸಭಾ ಸದಸ್ಯ. ಅವಳು ಮಹಾತ್ಮ ಗಾಂಧಿ ಈ ದೇಶದ್ರೋಹಿ ಅಂತಾಳೆ, ಗೋಡ್ಸೆ ಈ ದೇಶ ಭಕ್ತ ಅಂತಾಳೆ. ಶಿವಮೊಗ್ಗಕ್ಕೆ ಬಂದು ಹೇಳ್ತಾಳೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಲವಾರು ಚಾಕು ಮನಸ್ಸು ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮಕ್ಕಳನ್ನ ಭಯೋತ್ಪಾದಕರು ಮಾಡ್ಬೇಕಂತಿದ್ದೀರಾ?